ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಇನ್ನೊಬ್ಬರು ನಮ್ಮ ಜೆಸಿಯ ಸದಸ್ಯರಾದಂತಹ ಮೋಹನ್ ಎಂ ಇವರ ಫರ್ಮಲ್ಲಿದ್ದರೆ, ಇವರ ಫರ್ಮ್ನ ಹೆಸರು ಏನಾಗಿರುತ್ತೆ ಅಂತ ಹೇಳಿದರೆ ಮೋಹನ್ ಗ್ರಾಫಿಕ್ಸ್ ಅಂತೇಳಿ. ಇದು ಪುತ್ತೂರಲ್ಲಿ ತುಂಬ ಫೇಮಸ್ ಆದಂಥ DTP ವರ್ಕ್ಸಿಂದ ಸ್ಟಾರ್ಟ್ ಮಾಡಿದಂತಹ ಇದು ಫರ್ಮ್ ಆಗಿರ್ತದೆ. ಈಗ ಇವರಲ್ಲಿ ಕಲರ್ ಪ್ರಿಂಟ್ ಇರ್ಬೋದು, ಮೆಮೆಂಟೋ ಇರ್ಬೋದು, ಅದರಲ್ಲಿ ಗಿಫ್ಟ್ ಐಟಮ್ಸ್ ಇರ್ಬೋದು, ಇದು ಬೇರೆ ಬೇರೆ ಥರದ ಇದು ಪ್ರಿಂಟಿಂಗ್ಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯ ಸಹ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಾವು ಇವತ್ತು ಅವರ ಜೊತೆ ನಾವು ಅವರಲ್ಲಿ ಇರುವಂಥ ಯಾವುದೆಲ್ಲ ಪ್ರಾಡಕ್ಟ್ಸ್ ಇರ್ಬೋದು, ಐಟಮ್ಸ್ ಇರ್ಬೋದು, ಅದೇ ಥರ ಯಾವುದೆಲ್ಲ ಸರ್ವಿಸಸ್ ಎಲ್ಲ ಅವರು ಜನರಿಗೆ ಕೊಡ್ತಾ ಇದ್ದಾರೆ, ಇದರ ಬಗ್ಗೆ ನಾವು ಮಾಹಿತಿಯನ್ನು ಅವರಿಂದಲೇ ಪಡೆದುಕೊಳ್ಳುವ. ನಾವು ಖಂಡಿತವಾಗಿ ಅವರ ಅಲ್ಲಿಗೆ ನಾವು ಹೋಗ್ತಿದ್ದೇವೆ, ಬನ್ನಿ. ಮೋಹನ್ ಎಂ ಅವರ ಮೋಹನ್ ಗ್ರಾಫಿಕ್ಸ್ನ ನಾವು ಒಳಗಡೆ ಬಂದಿದ್ದೇವೆ. ಈಗ ಇಲ್ಲಿ ನಾವು ಏನಂತೇಳಿ ತುಂಬ ಥರದ ಪ್ರಾಡಕ್ಟ್ಸ್ ಇರ್ಬೋದು, ಮೆಮೆಂಟೋ ಇರ್ಬೋದು, ಅದೇ ಥರ ಅವರು ಪ್ರಿಂಟಿಂಗ್ನ ಸಂಬಂಧಪಟ್ಟ ಕೆಲವು ವಿಷಯನ್ನೆಲ್ಲ ನಾವು ಇವತ್ತು ಅದರ ಬಗ್ಗೆ ಮಾಹಿತಿಯನ್ನು ಅವರು ನಮಗೆ ಕೊಡಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಾವು ಈ JC ಸಪ್ತಾಹದ ಬಗ್ಗೆ ಒಂದು ದಿವಸದ ಕಾರ್ಯಕ್ರಮದಂಥ ಬೈ ಫ್ರಮ್ JCI ನಮ್ಮ ಎಲ್ಲ JC ಅವರ ಫರ್ಮ್ ಇರ್ಬೋದು, ಇಲ್ಲಾಂದರೆ ಅವರ ಬಿಸ್ನೆಸ್ನ ಬಗ್ಗೆ ಮಾಹಿತಿಯನ್ನು ನಾವು ಕಲೆಕ್ಷನ್ ಮಾಡಿ ನಾವೆಲ್ಲ ಪಬ್ಲಿಕ್ಕಿಗೆ ಇದನ್ನು ಶೇರ್ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ನಾವು ಇವತ್ತು ನಿಮ್ಮ ಮೋಹನ್ ಗ್ರಾಫಿಕ್ಸ್ಗೆ ಬಂದಿದ್ದೇವೆ. ಈ ಮೋಹನ್ ಗ್ರಾಫಿಕ್ಸಲ್ಲಿ ಏನೆಲ್ಲ ಸರ್ವಿಸಸ್ ಜನರಿಗೆ ಕೊಡ್ತಾ ಇದ್ದೀರಿ ಮತ್ತು ಎಷ್ಟು ವರ್ಷದಿಂದ ನೀವು ಇಲ್ಲಿ ಬಿಸ್ನೆಸ್ಸಲ್ಲಿ ಇದ್ದೀರಿ, ಅದೇ ಥರದಲ್ಲಿ ಯಾವುದೆಲ್ಲ ಹೊಸ ಹೊಸ ಪ್ರಾಡಕ್ಟ್ಸ್ ಈಗ ಬಂದಿದೆ ಮತ್ತು ಗಿಫ್ಟ್ಸ್ ಐಟಮ್ ಇರ್ಬೋದು, ನೀವು ಕೊಡ್ತಾ ಇರುವಂಥ ಸಣ್ಣ ಸಣ್ಣ ಟೈನಿ ಇರ್ಬೋದು, ಇಲ್ಲಂತೇಳಿದರೆ ಕೆಲವು ಕೀ ಪಂಚಸ್ ಇರ್ಬೋದು, ಇದರ ಬಗ್ಗೆ ಸಹ ನಾವು ಮಾಹಿತಿಯನ್ನು ನಿಮ್ಮಿಂದ ಕೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದೇ ಥರ ಇದು ಖಾಲಿ ನಮಗೆ JCಗೆ ಮಾತ್ರ ಅಲ್ಲ, ಎಲ್ಲ ಪುತ್ತೂರಿನ ಜನತೆಗೆ ಇದು ರೀಚ್ ಆಗಲಿಕ್ಕೆ ಉಂಟು. ಅದರಿಂದಾಗಿ ನಿಮ್ಮಲ್ಲಿ ಇರುವಂತಹ ಎಲ್ಲ ಪ್ರಾಡಕ್ಟ್ಸನ್ನು ನಮಗೆ ಒಂದು ಮಾಹಿತಿಯನ್ನು ನೀವು ಖಂಡಿತವಾಗಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು ಇಲ್ಲಿ ನಮ್ಮ ಮೋಹನ್ ಗ್ರಾಫಿಕ್ಸ್ ಎಂಬ ಸಂಸ್ಥೆಯನ್ನು ಸಾಧಾರಣ 14 ವರ್ಷದಿಂದ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮಲ್ಲಿ ಡಿಜಿಟಲ್ ಪ್ರಿಂಟ್ಗಳು ಮತ್ತು ಮೊಮೆಂಟೋಗಳು ಮತ್ತು ಜೆರಾಕ್ಸು, ಕಲರ್ ಜೆರಾಕ್ಸು, ಪ್ರಿಂಟಿಂಗ್ ವಗೇರೆ ಮತ್ತು ಈ ರೀತಿಯ ಫೋಟೋ ಪ್ರಿಂಟು ಮತ್ತು ಈ ರೀತಿಯ ಡಿಜಿಟಲ್ ಪ್ರಿಂಟು ಇಂಥವನ್ನೆಲ್ಲ ನಾವು ಮಾಡ್ತಿದ್ದೇವೆ. ಮತ್ತು ಆಟೋಕ್ಯಾಡ್ ಪ್ರಿಂಟಿಂಗ್ ಬಗ್ಗೆ ಹೇಳಿದ್ರೆ ನಾವು ಸಿವಿಲ್ ಡ್ರಾಯಿಂಗ್ಸು, ಅಮೋನಿಯಾ ಪ್ರಿಂಟಿಂಗ್ ಇದರ ಬಗ್ಗೆ ಸುಮಾರು 2 ವರ್ಷದಿಂದೆಲ್ಲ ಮಾಡ್ತಾಯಿದ್ದೇವೆ. 2-3 ವರ್ಷದಿಂದ ಮಾಡ್ತಾಯಿದ್ದೇವೆ. ಹೆಚ್ಚಿನ ಎಲ್ಲ ರೀತಿಯ ವಸ್ತುಗಳು ನಮ್ಮಿದೆ ಪ್ರಿಂಟಿಂಗ್ ಬಗ್ಗೆ ಎಲ್ಲ. ಇವನ್ನು ಬ್ಯಾಜಸ್ ಇರ್ಬೋದು, ID ಕಾರ್ಡ್ಸ್ ಇರ್ಬೋದು, ಮತ್ತು ಎಕ್ರಲಿಕ್ ಕಟ್ಟಿಂಗ್ ಮೊಮೆಂಟ್ ಇರ್ಬೋದು, ಟ್ರೋಫೀಸ್ ಇರ್ಬೋದು, ಮತ್ತು ವುಡನ್ ಮೊಮೆಂಟೋಸ್ ಇರ್ಬೋದು ಈ ರೀತಿಯದ್ದು, ಅಥವಾ ನಿಮಗೆ ಸ್ಟ್ಯಾಚ್ಯೂಸ್ಗಳುಂಟು, ಆರ್ಟಿಯ ಸ್ಟ್ಯಾಚ್ಯೂಸ್ಗಳು, ಅದನ್ನೆಲ್ಲ ನಾವು ಮಾಡಿಕೊಡ್ತೇವೆ. ಮತ್ತು ಬೇರೆ ಹೇಳುವುದಿದ್ರೆ ID ಕಾರ್ಡ್ಗಳಲ್ಲಿ ಹೆಚ್ಚಿನ ವಿಧದ ಎಲ್ಲ ರೀತಿಯ ID ಕಾರ್ಡ್ಗಳನ್ನು ಮಾಡ್ತೇವೆ, ಲ್ಯಾಮಿನೇಷನ್ ಮಾಡ್ತೇವೆ, ಮತ್ತು ಕಲರ್ ಜೆರಾಕ್ಸ್ ಇದೆ. ಮತ್ತು ಈ ರೀಸೆಂಟ್ ಇನ್ನೊಂದು ಹೊಸ ಮಿಷಿನ್ ತೊಗೊಂಡ್ಬಂದಿದ್ದೀವಿ, ರೀಸೋ ಅಂತ. ಅದರಲ್ಲಿ ಸಿಂಗಲ್ ಕಲರ್ ಪ್ರಿಂಟಿಂಗ್ ಎಲ್ಲ ತುಂಬ ಫಾಸ್ಟಾಗಿ 1 ನಿಮಿಷಕ್ಕೆ 110 ಕಾಪೀಸ್ ಅಷ್ಟು ಫಾಸ್ಟಲ್ಲಿ ತೆಗಿತೇವೆ. ಜೆರಾಕ್ಸಲ್ಲಿ ಕೂಡ ಎಲ್ಲ ರೀತಿಯ ಪ್ರಿಂಟಿಂಗನ್ನು ಕೂಡ ಮಾಡ್ತೇವೆ. ನಾವೀಗ ವಾಟ್ಸಪ್ಪಲ್ಲಿ ಬಂದ ಪ್ರಿಂಟ್ ಇರ್ಬೋದು, ಮತ್ತು ಸಿವಿಲ್ ಡ್ರಾಯಿಂಗ್ಸು, ಮತ್ತು ಪ್ರಾಜೆಕ್ಟ್ ವರ್ಕು, ಕನ್ನಡ, ಹಿಂದಿ, ಸಂಸ್ಕೃತ, ಇಂಗ್ಲೀಷ್ ಎಲ್ಲ ರೀತಿಯ ಟೈಪಿಂಗ್ಗಳು, ಪ್ರಾಜೆಕ್ಟ್ ವರ್ಕ್ಗಳು, ಥೀಸಿಸ್ ವರ್ಕ್ಗಳು ಎಲ್ಲವನ್ನು ಬೈಂಡಿಂಗ್ ಸಮೇತ ಮಾಡಿಕೊಡ್ತಾ ಇದ್ದೇವೆ. ಮತ್ತು ಬೇರೆ ಹೇಳುವುದಿದ್ರೆ ಸಾಧಾರಣ ಪ್ರಿಂಟಿಂಗ್ ಸಂಬಂಧಪಟ್ಟದ ಎಲ್ಲ ವರ್ಕ್ಗಳು ನಾವು ಮಾಡ್ತಾ ಇದ್ದೇವೆ. ತುಂಬ ವರ್ಷದಿಂದ ನಾವು ಕೇಳ್ಕೊಂಡು ಬರ್ತಿದ್ದೇವೆ. ಏನಂದರೆ ಸ್ಟೂಡೆಂಟ್ಗೆ ಬೇಕಾದ ಪ್ರಾಜೆಕ್ಟ್ಸ್ ವರ್ಕ್ಸನ್ನು ನೀವೆಲ್ಲ ತುಂಬ ಕಡಿಮೆ ದರದಲ್ಲಿ ಮತ್ತು ಒಳ್ಳೆಯ ಥರದಲ್ಲಿ ಎಲ್ಲ ಮಾಡಿಕೊಡ್ತಾ ಇದ್ದೀರಿ. ಅದೇ ಥರದಲ್ಲಿ ತುಂಬ ಸ್ಟೂಡೆಂಟ್ಸಿನ ಫೀಡ್ಬ್ಯಾಕ್ಸ್ ನಮಗೆ ತುಂಬ ಸಿಕ್ಕಿದೆ. ಏನಂತ ಹೇಳಿದರೆ ಯಾವುದೇ ಪ್ರಾಜೆಕ್ಟ್ಸ್ ವರ್ಕ್ ಇರ್ಬೋದು, ಇಲ್ಲ DTP ವರ್ಕ್ ಇರ್ಬೋದು, ಸ್ಪೈರಲ್ ಇರ್ಬೋದು, ಇದನ್ನೆಲ್ಲ ನಾವು ತುಂಬ ವರ್ಷದಿಂದ ಇವಾಗ ನಾವು ಸ್ಟೂಡೆಂಟ್ ಇರುವಾಗ ಸಹ ನಿಮ್ಮಲ್ಲಿಗೆ ಬಂದು ಅದನ್ನೆಲ್ಲ ಹೋಗ್ತಾ ಇದ್ದೇವೆ. ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ ಇರೋದು, ಮತ್ತು MBA ಸ್ಟೂಡೆಂಟ್ಸ್ ಅವ್ರದ್ದೆಲ್ಲ ನಾವು ಮಾಡ್ತೇವೆ. ಇನ್ನು ಮಂಗಳೂರಿಂದ ಕೂಡ ನಿಮಗೆ ಅದು ಆಟೋಕ್ಯಾಡ್ ಪ್ರಿಂಟಿಂಗ್ ಬೇಕು, ಮಂಗಳೂರಿಂದ ಕೂಡ ನಮ್ಮಲ್ಲಿ ಬರ್ತದೆ. ಸಿವಿಲ್ ಕ್ಯಾಡ್ ವರ್ಕ್ಸ್, ಪ್ರಿಂಟಿಂಗ್, ಬ್ಲೂ ಪ್ರಿಂಟ್ಸ್ ಅದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಅವೈಲೇಬಲ್ ನಾವು ಪುತ್ತೂರಲ್ಲಿ ಮಾತ್ರ, ನಿಮ್ಮಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತಾ ಉಂಟು. ಅದೊಂದು ಒಂದು ಒಳ್ಳೆ ವಿಷಯ. JC ಮೆಂಬರ್ ಆಗಿ ಅದನ್ನು ಸಹ ನೀವು ಮಾಡ್ತಾ ಇದ್ದೀರಿ. ಅದರಿಂದ ಅವೈಲೇಬಲ್ ಎಲ್ಲ ಸಹ ಉಂಟು. ಯಾಕಂದ್ರೆ ಇಲ್ಲಂತ ಇದನ್ನೆಲ್ಲ ನಮಗೆ ನೋಡಬೇಕು ಅಂತ ಹೇಳಿದ್ರೆ ನಾವು ಮಂಗಳೂರಿಗೆ ಹೋಗ್ಬೇಕು. ಅದರಿಂದ ಇಲ್ಲಿಂದ 54 ಕಿಲೋಮೀಟರ್ ದೂರ ಹೋಗಿ ಅದನ್ನ ಟೈಮ್ ವೇಸ್ಟ್. ಅದರಿಂದ ಇಲ್ಲಿ ಅವೈಲೇಬಲ್ ಇದ್ರಿಂದ ನಮಗೆ ಭಾರಿ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅದೇ ಥರದಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ ಸಣ್ಣ ಗಿಫ್ಟ್ಸ್ ಇರ್ಬೋದು, ಗಿಫ್ಟ್ ಐಟಮ್ಸ್ ಇರ್ಬೋದು, ಇದು ಸಹ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿರ್ತದೆ. ನಮಗೆ ಭಾರಿ ಖುಷಿ ಆಯಿತು ನಿಮ್ಮಲ್ಲಿ ಮಾತ್ರ. ಯಾಕಂತ ಹೇಳಿದ್ರೆ ಇಂಥ ಎಲ್ಲ ಯಾವುದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮಲ್ಲಿ ಉಂಟು, ಪುತ್ತೂರು ಜನರಿಗೆ ಇನ್ನೂ ಸಹ ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ ನಮ್ಮ JC ಅವರಿಗೆ ಸಹ, ಮೊದಲಾಗಿ ನಮ್ಮ JC ಅವರಿಗೆ ಮತ್ತು ಪುತ್ತೂರು ಜನರಿಗೆ ಏನೆಲ್ಲ ನಿಮ್ಮಲ್ಲಿ ಇನ್ನೂ ಸಹ ಸರ್ವಿಸಸ್ ಉಂಟು.
ಅದರಲ್ಲಿ ಬೆಸ್ಟ್ ಆಫ್ ಲಕ್. ಹಾಗೆ ಇನ್ನೂ ನಾವು ಇನ್ನೂ ಸಹ ನಿಮ್ಮ ವ್ಯವಹಾರ ಉದ್ಯಮ ಇನ್ನೂ ಸಹ ಬೆಳೀಲಿ ಅಂತೇಳಿ. ಆಯ್ತು, ಒಳ್ಳೆಯದು. ಕೆ.ಸಿ ಕೂಡ ಶುಭಾಶಯಗಳು. ಮತ್ತು ಹೀಗೆ ನಮ್ಮನ್ನು ಬೇರೆ ಲೋಕಕ್ಕೆ ಒಂದು ಪರಿಚಯಿಸಬೇಕಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಹೇಳಿದರೆ ಇವರು ನಮ್ಮ 𝐗𝐶𝐿 ಮೆಂಬರ್ಸ್ ಆಗಿರ್ತಾರೆ, ಒಂದು ಆ್ಯಕ್ಟಿವ್ ಮೆಂಬರ್ಸ್ ಆಗಿರ್ತಾರೆ. ಇವರಿಂದಾಗಿ ಸಹ ನಮಗೆ ಒಂದು 2-3 ಹೊಸ ಮೆಂಬರ್ನ ಸಹ ಅವರು ಆ್ಯಡ್ ಮಾಡಿದ್ದಾರೆ. ಅದನ್ನ ಬೈ ಕಾಂಟ್ಯಾಕ್ಟ್ಸ್ ಅಂತೇಳಿದರೆ ಅವರ ಇಲ್ಲಿ ಬರುವಂಥ ಕಸ್ಟಮರ್ಸ್ ತುಂಬ ಜಾಸ್ತಿ ಬರ್ತಾ ಇರ್ತಾರೆ. ಅದರಿಂದಾಗಿ ಆ ಕಾಂಟ್ಯಾಕ್ಟ್ಸಿಂದಾಗಿ ನಮ್ಮ 𝐗𝐶𝐿ಗೆ ಸಹ ಒಂದು 3 ಜನ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.